ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಾ ವಿಜಯ ಲಾಕ್ಸ್ ಬೆದ್ರ. ನಾನಿವತ್ತು ಉಪ್ಪಳಿಗೆ ಗಟ್ಟಿಯನ್ನು ಮಾಡಲಿಕ್ಕೆ ನೋಡಿ ಅಕ್ಕಿ ಹಾಕ್ಕೊಂಡಿದ್ದೇನೆ. ನೋಡಿ ಇಷ್ಟು ಅಕ್ಕಿ ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಂದು ತೆಂಗಿನಕಾಯಿ ನೋಡಿ, ಒಂದು ತೆಂಗಿನಕಾಯಿ ಉಂಟು ಇದರಲ್ಲಿ. ಇದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ರುಬ್ಬಿಕೊಳ್ಳೋಣ. ಸ್ವಲ್ಪ ಗಟ್ಟಿ ಅಂದರೆ ಎಲೆಗೆ ಹಚ್ಚುವ ಹಾಗೆ ನಾವು ಮಾಡಬೇಕು. ಹಾಗೆ ರುಬ್ಬಿಕೊಳ್ತೇನೆ. ನೋಡಿ, ಇದು ಕನ್ನಡದಲ್ಲಿ ಇದಕ್ಕೆ ಉಪ್ಪಳಿಗೆ ಎಲೆ ಅಂತ ಹೇಳ್ತಾರೆ. ಉಪ್ಪಳಿಗೆ ಅಂದರೆ ತುಳುವಲ್ಲಿ ತಂದೆವುದ ಎಲೆ ಅಂತ ಹೇಳೋದು, ತಂದೆವುದ ಹೀರೆ ಅಂತ ಹೇಳೋದು. ಇದು ಈ ರೀತಿ ಇರುತ್ತೆ ನೋಡಿ, ಈ ರೀತಿ ಇರುತ್ತೆ. ಇದರದ್ದು ಇಲ್ಲಿ ಇದು ಸ್ವಲ್ಪ ಕಟ್ ಮಾಡಬೇಕು. ಕಟ್ ಮಾಡಿ ಒರೆಸಿ ಚೆನ್ನಾಗಿ ತೊಳೆದು ಒರೆಸಿ ಇದು ನಾವು ಮಾಡೋದು ಹೀಗೆ. ಇದು ಅದಕ್ಕೆ ನಾವು ಈಗ ಅಕ್ಕಿ ಮತ್ತು ತೆಂಗಿನಕಾಯಿ ಟೇಸ್ಟಿಗೆ ಉಪ್ಪು ಸೇರಿಸಿ ಈಗ ರುಬ್ಬಿದ್ದೇವೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಅದು ಉಪ್ಪು ಒಂದಕ್ಕೆ ಹಾಕಿದರೆ ಹೆಚ್ಚು ಕಡಿಮೆ ಇದ್ದರೆ ಸರಿ ಎಲ್ಲದಕ್ಕೆ ಮಿಕ್ಸ್ ಆಗಲಿಕ್ಕೋಸ್ಕರ ನಾವು ಮಿಕ್ಸ್ ಮಾಡಿಕೊಳ್ಳೋದು. ಇದಕ್ಕೆ ನಾವು ಈ ರೀತಿ ಹಾಕ್ಕೊಳ್ಬೇಕು. ಅಡಿಯಲ್ಲಿ ಒಂದು ಪ್ಲೇಟ್ ಇಟ್ಟು ಕೈಯಲ್ಲಿ ಹಚ್ಕೊಳ್ಬೋದು. ನಾನೀಗ ಇದು ಸಟಕದಲ್ಲಿ ಹಚ್ಕೊಳ್ತಿದ್ದೇನೆ. ಕೈಯಲ್ಲಿ ಕೂಡ ಹಚ್ಕೊಳ್ಬೋದು. ತೆಳುವಾಗಿ ಹೀಗೆ ಹಚ್ಕೊಳ್ಳೋದು. ಇದು ಮೊದಲಿನಿಂದಲೂ ಈ ಎಲೆಯಲ್ಲಿ 1 ಪೈಸೆಯ ಬೆಲ್ಲ ಉಂಟು ಅಂತ ಹೇಳ್ತಿದ್ರು ಹಿರಿಯರು. ಹಾಗೆ ಇಲ್ಲಿ ಇದೆಲ್ಲ ತುಂಬ ಫೇಮಸ್ ಮಂಗಳೂರಲ್ಲಿ. ಆಚೆ ಎಲ್ಲ ಉಂಟೆಲ್ಲ ಗೊತ್ತಿಲ್ಲ ನನಗೆ. ತೆಳ್ಳು ರುಚಿ ಆಗುತ್ತೆ. ತೆಂಗಿನಕಾಯಿ ಎಲ್ಲ ಹಾಕಿದ್ದೇವಲ್ಲ, ತುಂಬ ಚೆನ್ನಾಗಿರುತ್ತೆ ತೆಳ್ಳಗೆ ಮಾಡಿದರೆ. ಹೀಗೆ ಒಂದು ಸೈಡ್ ಹಚ್ಕೊಂಡ್ರೆ ಸಾಕು. ಇನ್ನೊಂದು ಸೈಡನ್ನ ಹೀಗೆ ಒತ್ತೋದು, ಹೀಗೆ ಅದಕ್ಕೆ ಅಂಟಿಸೋದು. ಅಂಟಿಸಿ ಇದರೊಳಗೆ ಹೀಗೆ ಇಡೋದು. ಅದು ಎಲೆ ಇಲ್ಲದವರು ನೋಡಿ ಬಾಳೆ ಎಲೆಯಲ್ಲಿ ಮಾಡ್ಕೊಳ್ಬೋದು. ಅದೇ ಥರ ಜಾರಿದ್ರೆ ಕೈಯಲ್ಲೇ ಅಂಟಿಸ್ಕೊಳ್ಳುವ. ಈ ರೀತಿ ಮಾಡ್ಕೊಳ್ಬೇಕು ಎಲ್ಲ ತೆಳ್ಳಗೆ. ಇದು ತೆಳ್ಳಗೆ ಮಾಡಿದರೆ ಅದೇ ಥರ ಇರುತ್ತೆ. ಅಂದರೆ ದಪ್ಪ ಎರಡೆರಡು ಸೈಡ್ ಹಿಡಿಯೋದಿಲ್ಲ, ಒಂದೇ ಸೈಡಲ್ಲಿ ಇದು ಮಡಿಚ್ಕೊಂಡು ಹೋಗೋದಲ್ಲ. ಹಾಗಾಗಿ ಚಂದ ಬರುತ್ತೆ. ಒಂದು ಖಾರನೆ ಚಟ್ನಿ ಅಥವಾ ಟೊಮೆಟೊ ಗಸಿ, ನೀರುಳ್ಳಿ ಗಸಿ, ಹೀಗೆ ಗಸಿಗಳಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಈ ರೀತಿ ಮಡಿಸ್ಬೇಕು. ನೋಡಿ, ಇದರಲ್ಲಿ ಸಪ್ಪೆ ಇಷ್ಟ ಆಗಲಿಲ್ಲ ಅಂದರೆ, ಸಪ್ಪೆ ಇಷ್ಟ ಅವರಿಗೆ ಸ್ವಲ್ಪ ಕಾಯೆಲ್ಲ ಹಾಕ್ಕೊಂಡು ಹೀಗೆ, ಮತ್ತು ಸ್ವಲ್ಪ ಬೆಲ್ಲ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ಮಕ್ಕಳಿಗೆ ಸಪ್ಪೆ ಇಷ್ಟ ಆಗದಿದ್ದವರಿಗೆ ಎಲ್ಲ ಈ ರೀತಿ ಮಾಡ್ಕೊಳ್ಬೋದು. ಇದು ಕೂಡ ತುಂಬ ಚೆಂದ ಇರ್ತದೆ ನೋಡಿ. ಈ ರೀತಿ ಎಲ್ಲ ಹೀಗೆ ಮಾಡ್ಕೊಳ್ತೀನಿ ನೋಡಿ. ಈಗೆಲ್ಲ ಮಾಡಿ ಆಯಿತು. ಇನ್ನು ಇದನ್ನು ಬೇಯಲಿಕ್ಕಿಡುವ. ಎಲ್ಲ ಈ ರೀತಿ ಇಟ್ಕೊಂಡಿದ್ದೇನೆ ನೋಡಿ. ಎಲ್ಲ ಯಾಕೆ ಹೀಗೆ ಇಟ್ಟದಂದರೆ ಅದು ಸರಿಯಾದರೆ ಒಳಗೆಲ್ಲ ಬೇಯಬೇಕಲ್ಲ. ಹಾಗೆ ನೋಡಿ ಹೀಗೆಲ್ಲ ಇಟ್ಕೊಂಡಿದ್ದೇನೆ.
ಆಯ್ತು. ಇಲ್ಲಿಗೆ ನೋಡಿ, ಇದು ಉಪ್ಪಳಿಗೆ ಗಟ್ಟಿ ಇದು ರೆಡಿಯಾಗಿದೆ. ಇದು ಟೊಮೆಟೊ ಗಸಿಯೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾವು ಸಿಹಿ ಗಟ್ಟಿ ಒಂದು ಮಾಡ್ಕೊಂಡಿದ್ದೇವೆ, ಸಿಹಿ ಗಟ್ಟಿ ಕೂಡ ಮಾಡ್ಕೊಂಡಿದ್ದೇವೆ. ಅದು ಹೀಗಿರುತ್ತೆ ನೋಡಿ. ನೋಡಿ ಈ ರೀತಿ ಇರುತ್ತೆ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡಿ, ತಿನ್ನಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರು ವಿಜಯ ರಾಕ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ. ನಾನು ಒಳ್ಳೆ ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಬಾಯ್.